ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ನಾವೆಲ್ಲರೂ ಇವತ್ತು ಅಲ್ಲಿಂದ ಬಂದವರು. ನಮ್ಮ ಜನ್ಮಭೂಮಿ ಒಂದು ಕಡೆ ನಮ್ಮ ಕಾಲ ಮೇಲೆ ನಾವು ನಿಲ್ಲಬೇಕು ಅನ್ನುವ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಕರ್ಮಭೂಮಿ ಇವತ್ತು ಬೆಂಗಳೂರಿಗೆ ಬಂದಿದ್ದೇವೆ. ಹಾಗಾಗಿ ಮೊದಲನೇದಾಗಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯ ಎಲ್ಲ ದೈವದೇವರುಗಳ ಅನುಗ್ರಹದೊಂದಿಗೆ ಹಿರಿಯರ ಆಶೀರ್ವಾದದೊಂದಿಗೆ ನನಗೆ ಈ ಸಂದರ್ಭದಲ್ಲಿ ಜೀವರಾಜ ಆಳ್ವವರ ನೆನಪಾಗ್ತಾ ಇದೆ. ನಮ್ಮ ವಿಶ್ವ ಬಂಟ್ರ ಸಮ್ಮೇಳನ ಇದೇ ಹೆಬ್ಬಾಳ, ಆವಾಗ ಗದ್ದೆ ಇತ್ತು. ಆ ಗದ್ದೆಯಲ್ಲಿ ಅವರು ಗೌರವ ಅಧ್ಯಕ್ಷ ಸ್ಥಾನವನ್ನು ತೆಗೆದುಕೊಂಡು ಡಿ ಕೆ ಚೌಟ್ರ ಅಧ್ಯಕ್ಷತೆಯಲ್ಲಿ ಬಂಟ್ರ ವಿಶ್ವ ಸಮ್ಮೇಳನವನ್ನು ನಡೆಸಿದ ದಿನಗಳು ನನಗೆ ನೆನಪಿಗೆ ಬರ್ತಾ ಇದೆ. ಇವತ್ತು ಇಂಥ ಸಂದರ್ಭದಲ್ಲಿ ಇಂಥ ಒಂದು ಕಂಬಳ ಅನ್ನುವುದಕ್ಕೆ ಇವತ್ತು ಇಲ್ಲಿ ಅವರು ಸಾಕ್ಷಿಯಾಗಬೇಕಿತ್ತು. ಅವರು ಇವತ್ತು ಇಲ್ಲ. ಬಹುಶಃ ಆ ಸ್ಥಾನವನ್ನು ಇವತ್ತು ಕಂಬಳದ ಗೌರವಾಧ್ಯಕ್ಷನಾಗಿ ನಾನು ತೆಗೆದುಕೊಂಡಿದ್ದೇನೆ. ಯಾಕೆ ಹೇಳ್ತಾ ಇದ್ದೇನೆಂದರೆ, ಇದು ಸ್ವಲ್ಪ ಒಂದು 6 ತಿಂಗಳ ಮುಂಚೆ ಜೀವರಾಜ ಆಳ್ವವ್ರದ್ದು ಒಂದು ದೇವನಹಳ್ಳಿಯಲ್ಲಿ ಒಂದು 50 ಎಕರೆ ಜಾಗ ಇದೆ. ಅದು ಭಾಳ ಒಳ್ಳೆಯ ಜಾಗ, ಒಳ್ಳೆಯ ಪರಿಸರ. ನಂದಿನಿ ಆಳ್ವವರ ಮುಖಾಂತರ ಆ ಜಾಗವನ್ನು ನಾನು ಖರೀದಿಸಿದೆ. ಜೀವರಾಜ ಅವರು ಮುಂಚೆ 4 ನಮ್ಮ ದೇಶದ ಪ್ರಧಾನಮಂತ್ರಿಯವರು 4 ಪ್ರಧಾನಮಂತ್ರಿಯವರು ಆ ಜಾಗಕ್ಕೆ ಬಂದ ಅದು ಸ್ಥಳ. ಭಾಳ ಒಂದು ಅದ್ಭುತವಾದ ಜಾಗ ಅದು. IK ಗುಜರಾಲ್, VP ಸಿಂಗ್, ನರಸಿಂಹರಾವ್ ಮತ್ತು ವಾಜಪೇಯಿ ಕೂಡ ಅವರು ಬಂದಿದ್ದಾರೆ. ಅದಕ್ಕೆ ಪೇಜಾವರ ಸ್ವಾಮಿಗಳ ಒಂದು ಫಂಕ್ಷನ್ಗೆ, ಅದು ಇನಾಗ್ರೇಷನ್ಗೆ ಬಂದವರು ಅಲ್ಲಿಗೆ ಬಂದಿದ್ದಾರೆ, ಅದೇ ಜಾಗಕ್ಕೆ. ಅಲ್ಲಿ ನಾವು ಕರಾವಳಿ ಹಬ್ಬ ಮಾಡೋಣ ಅಂಥೇಳಿ ನಾವು ತುಳುನಾಡಿನವರು ಮತ್ತು ತುಳುನಾಡು ಸಂಘ ಮತ್ತು ಉಪೇಂದ್ರ ಶೆಟ್ಟಿಯವರು, ನಮ್ಮ ಎಲ್ಲ ಸಂಘದವರು, ಸಂಸ್ಥೆಯವರು ಒಂದು ಆಲೋಚನೆ ಮಾಡ್ತಾ ಇದ್ದೆವು. ಅಷ್ಟೊತ್ತಿನಲ್ಲಿ ನಮ್ಮೆಲ್ಲರ ಭಾಗ್ಯ ಅಂತ ಹೇಳಿ ತಿಳ್ಕೊಳ್ತೇನೆ. ನಾವು ಹತ್ತಿರದಲ್ಲಿ ಇವತ್ತು ಪ್ಯಾಲೇಸ್ ಗ್ರೌಂಡಲ್ಲಿ ಅಶೋಕ್ ರೈ ಅವರು ಮತ್ತು ಗುಣರಂಜನ್ ಅವರು ಮತ್ತು ಗುರುಕಿರಣ್ ಅವರು ಎಲ್ಲ ಸೇರಿ ಈ ಜಾಗಕ್ಕೆ ಆಲೋಚನೆ ಮಾಡಿ ಈ ಜಾಗವನ್ನು ಪಡೆಯುವಲ್ಲಿ ಯಶಸ್ವಿಯಾದರು. ಹಾಗಾಗಿ ಎಲ್ಲರೂ ಇವಾಗ ಕೈ ಜೋಡಿಸಿ ನಾವು ಅಲ್ಲಿ ಮಾಡುವ ಕರಾವಳಿ ಹಬ್ಬವನ್ನು ತೆಗೆದು ಇಲ್ಲಿ ನಾವು ಇವತ್ತು ಮಾಡ್ತಾ ಇದ್ದೇವೆ. ಭಾಳ ಒಂದು ನಾನು ಕಾಲೇಜ್ ಹೋಗ್ತಿರುವ ಮುಜಾರು ಆನಂದ ಆಳ್ವವರು, ಇನ್ನು ಕೆಲವು ಹಲವಾರು ಹಿರಿಯರ ಹೆಸರುಗಳನ್ನು ಕೇಳ್ತಾ ಇದ್ದೆ. ಅವರಿಗೆ ಕಂಬಳವನ್ನು ಆವಾಗದಿಂದ ನಡೆಸ್ತಾ ಇದ್ದರು. ನನಗೆ ಆ ಕಂಬಳದಲ್ಲಿ ಅಷ್ಟು ಆಸಕ್ತಿ ಇರಲಿಲ್ಲ. ಆ ಕಾಲೇಜಿನ ದಿನದಲ್ಲಿ ಅಷ್ಟು ಆಸಕ್ತಿ ಇರಲಿಲ್ಲ. ನಾನು ಆಮೇಲೆ ಕಾಲೇಜ್ ಮುಗಿಸ್ಕೊಂಡು ಬ್ಯಾಂಗ್ಳೂರು ಬಂದೆ. ಮತ್ತೆ ಬ್ಯಾಂಗ್ಳೂರು ಬಂದವನಿಗೆ ನಮಗೆ ಕಂಬಳದ ಆಸಕ್ತಿ ಶುರುವಾಯಿತು. ನಾನು ಅಶೋಕ್ ರೈ ಅವರು ಪುತ್ತೂರು, ಸದಾನಂದಗೌಡರು ಮತ್ತು ಅಶೋಕ್ ರೈ ಅವರು ಮಾಡಿದ ಪುತ್ತೂರು ಕಂಬಳಕ್ಕೆ ಹೋಗಿದೆ. ಆದರೆ ಎಲ್ಲ ಕಂಬಳಕ್ಕೆ ನಾನು ಹೋಗ್ತಾ ಇದ್ದೇನೆ, ಪ್ರತಿ ವರ್ಷವೂ ಹೋಗ್ತಾ ಇದ್ದೇನೆ. ನನಗೆ ಎಲ್ಲೊಂದು ಕಡೆ ಕಂಬಳ ಆಸಕ್ತಿ ಆಯಿತು. ಇದೆಲ್ಲ ಈ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಕಂಬಳ ನಡೀತದೆ ಅನ್ನೋ ಒಂದು ಭಾವನೆಯಿಂದ ನಾನು ನಮ್ಮ ಗೋಲ್ಫಿನ್ ಸಿಟಿ, ಮಂಗಳೂರು ಗೋಲ್ಫಿನ್ ಸಿಟಿನಲ್ಲಿ ಈ ಕಂಬಳ ಜರುಗಿದರೆ ಹೇಗೆ, ನಡೆಸಿದರೆ ಹೇಗೆ ಅಂತ ನಾನು ಒಂದು ಆಲೋಚನೆ ಮಾಡಿದೆ. ಆಗ ಬ್ರಿಜೇಶ್ ಚೌಟ್ರು ಮುಂದೆ ಬಂದು, ನಾನು ಇದರ ಜವಾಬ್ದಾರಿ ತಗೊಳ್ತೇನೆ, ನಾನು ಮಾಡ್ತೇನೆ ಅಂತ. ಈಗ 5 ವರ್ಷದಲ್ಲಿ ಪ್ರತಿ ವರ್ಷ ಗೋಲ್ಫಿನ್ ಸಿಟಿನಲ್ಲಿ ಕಂಬಳ ನಡೀತಾ ಇದೆ. ನನಗೆ ಇವತ್ತು ಗೌರವ ಅಧ್ಯಕ್ಷನಾಗಿ ಈ ಒಂದು ಕರೆಯಲ್ಲಿ ಭಾಗವಹಿಸುವ ಅವಕಾಶ ಕಲ್ಪಿಸಿದ್ದಕ್ಕೆ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು. ಇವತ್ತು ನಾವು ಭಾಳ ಸ್ವಲ್ಪ ಮಟ್ಟಿಗೆ ಜನ ಮಾತ್ರ ಕರೆದಿದ್ದೇವೆ. ಖಾಲಿ ಕಾರ್ಯಕರ್ತರನ್ನು, ಅಂದರೆ ಎಲ್ಲ ಸಮಿತಿಯ ಪದಾಧಿಕಾರಿಗಳನ್ನು ಮಾತ್ರ ಇವತ್ತು ಕರೆದಿದ್ದೇವೆ. ನಾವು ಉಪಮುಖ್ಯಮಂತ್ರಿ ಜೊತೆ ಹೇಳ್ತಾ ಇದ್ದೆ ನಾನು, ಇವತ್ತು ವೇದಿಕೆಯರು ನಮಗೆ ಗೊತ್ತಿರಲಿಲ್ಲ. ಕೊನೆಯ ಗಳಿಗೆಯಲ್ಲಿ ನಾವೆಲ್ಲ ಸೇರಿ ಡಿಸೈಡ್ ಮಾಡಿದ್ದೇವೆ. ಭಾಳ ಒಳ್ಳೆಯ ಜನ ಸೇರಿಸಿ ಒಳ್ಳೆಯ ಸಭೆಯನ್ನು ಮಾಡಿ ಒಳ್ಳೆಯ ವೇದಿಕೆಯನ್ನು ಇನ್ನೂ ಉತ್ತಮವಾಗಿ ಮಾಡ್ಬೋದಿತ್ತು. ಕೊನೆಯ ಕ್ಷಣದಲ್ಲಿ ನಾವು ನಿರ್ಧಾರ ಮಾಡಿದೆ ಅಂತ ಹೇಳ್ತಾ ಇದ್ದೇವೆ.
ಸೊ ಮುಂದಿನ ದಿನ ಇದು ಹೇಗೆ ಮಾಡಬೇಕು ಅಂತೇಳಿ ನಾವು 25-26ನೇ ದಿನ ಆವತ್ತಿನಿಂದ ಇವತ್ತು ಹಿಂದೆ ಬರಬೇಕಾಗಿದೆ. ಆವತ್ತಿನ ದಿನವನ್ನು ನಾನು ಇವತ್ತು ನೆನೆಸ್ಕೊಳ್ಬೇಕಾಗುತ್ತೆ. ನಾವಿದು ಬೇರೆ ಬೇರೆ ಸಮಿತಿಯವರು ಮಾಡಿ ಒಂದು ಸಮಿತಿಯ ಕೆಳಗೆ 60 ಜನವನ್ನು ನೇಮಿಸಿ ಅವರಿಂದ ಯಾವ ರೀತಿಯ ಕೆಲಸ ಮಾಡಿ ಈ ಒಂದು ನಮ್ಮ ಬೆಂಗಳೂರು ಕಂಬಳ ನಮ್ಮ ಕಂಬಳ ಯಾವ ರೀತಿ ಯಶಸ್ವಿ ಮಾಡಬೇಕು ಅಂತ ಎಲ್ಲ ನಿಮ್ಮ ಕೈಯಲ್ಲಿದೆ. ನಾಳೆ ಯಶಸ್ವಿ ಆದರೆ ಅದೆಲ್ಲ ನಿಮಗೆ ಸೇರುತ್ತದೆ. ಎಲ್ಲಿಯಾದರೂ ಒಂದು ಸಣ್ಣ ಕಪ್ಪು ಚುಕ್ಕೆ ಬಂತು ಅಂತ ಹೇಳಿದರೆ ಆ ಜವಾಬ್ದಾರಿಯನ್ನು ಇವತ್ತು ಹೇಳ್ತಾ ಇದ್ದೇನೆ, ನನ್ನ ಹೆಗಲ ಮೇಲೆ ನಾನು ಹೊತ್ಕೊಳ್ಳಿಕ್ಕೆ ತಯಾರಿದ್ದೇನೆ. ನಾನೇ ಅದರ ಜವಾಬ್ದಾರಿ ತಗೊಳ್ಳಿಕ್ಕೆ ತಯಾರಿದ್ದೇನೆ. ಆದ್ದರಿಂದ ದಯವಿಟ್ಟು ಇವತ್ತು ಬಂದವರು ಮತ್ತು ಬಾರದವರು ಎಲ್ಲರೂ ಸೇರಿ ಪ್ರಪ್ರಥಮವಾಗಿ ನಾವು ತುಳುನಾಡಿನಲ್ಲಿ ನಡೀತಾ ಇರುವ ಒಂದು ಜಾನಪದ ಕ್ರೀಡೆ, ಭಾಳ ಅದ್ಭುತವಾದ ಕ್ರೀಡೆ ಕಂಬಳವನ್ನು ನಾವು ಹೊರಗಡೆ ಬೆಂಗಳೂರಿಗೆ ತರುವುದು ಅಷ್ಟು ಸಾಧಾರಣದ ಕೆಲಸ ಅಲ್ಲ. ಇವತ್ತು ನಾವೆಲ್ಲರೂ ಒಮ್ಮನಸ್ಸಿನಿಂದ ಯಾವುದೇ ಜಾತಿ ಮತ ಭೇದವಿಲ್ಲದೆ ಎಲ್ಲ ಸಂಘಗಳನ್ನು ಒಗ್ಗೂಡಿಸಿ ಒಟ್ಟಿಗೆ ಸೇರಿ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ದಯವಿಟ್ಟು ಕೊನೆಯದಾಗಿ ಹೇಳ್ತಾ ಇದ್ದೇನೆ, ಇದು ನಮ್ಮ ತುಳುನಾಡಿನ ಸಂಸ್ಕೃತಿ. ಇದು ಮುಂದಿನ ಪೀಳಿಗೆಗೆ ಅರ್ಥ ಆಗುವಂತೆ ಈ ಸಂಸ್ಕೃತಿಯನ್ನು ಶಾಶ್ವತವಾಗಿ ಉಳಿಸಿಕೊಂಡು ಹೋಗುವ ದೃಷ್ಟಿಯಲ್ಲಿ ಇವತ್ತು ನಾವು ಏನು ಕೈ ಹಾಕಿದ್ದೇವೆ ತುಳುನಾಡಿನಲ್ಲಿ ನಡೀತಾ ಇರಲಿ. ಹಾಗೆ ಈ ಕಂಬಳವನ್ನು ನಾವು ಎಲ್ಲರೂ ಸೇರಿ ಯಶಸ್ವಿಗೊಳಿಸೋಣ. ಇವತ್ತು ಈ ಕಾರ್ಯಕ್ರಮದಲ್ಲಿ ಈ ಒಂದು ಕಂಬಳಕ್ಕೆ ನಾಯಕನೇ ಖುದ್ದಾಗಿ ಇಳಿದಿದ್ದಾನೆ. ನಮ್ಮ ಅಶೋಕ್ ರೈ ಅವರು, ಅವರ ನಾಯಕತ್ವದಲ್ಲಿ ಅವರು, ಗುರುಕಿರಣ್ ಅವರು, ಗುಣರಂಜನ್ ಅವರು ಮತ್ತು ನಮ್ಮ ಉಮೇಶ್ ಶೆಟ್ಟಿ ಅವರು 4 ಜನರು ಈ ಕಾರ್ಯಕ್ರಮದಲ್ಲಿ ನಾಯಕರುಗಳೇ ಇಳಿದಿದ್ದರಿಂದ ಬಹುಶಃ ಏನೂ ತೊಂದರೆ ಆಗಲಿಕ್ಕಿಲ್ಲ ಅಂತ ನನ್ನ ಭಾವನೆ. ನಾನು ಕೂಡ ಸದಾ ನಿಮ್ಮ ಜೊತೆ ಇದ್ದೇನೆ. ಮುಂದಿನ ದಿನದಲ್ಲಿ ನಮ್ಮ ತುಳುನಾಡಿನ ಶಕ್ತಿಯನ್ನು ಪ್ರದರ್ಶಿಸಿ ಈ ಕಂಬಳವನ್ನು ಯಶಸ್ವಿ ಮಾಡುವುದರಲ್ಲಿ ನಾವೆಲ್ಲರೂ ಸಫಲ ಆಗೋಣ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.